ನಮಸ್ಕಾರ. ಮಾನ್ಯ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ ದಿನಕ್ಕೊಂದು ಸರಳ ತಾತ್ಪರ್ಯದೊಂದಿಗೆ ನಾನು ಕರುಣಾಕರ ಬಳಕೋರು. ಅರಸನೊಬ್ಬನಲ್ಲ ಮೂವರು ಬಾಳನ್ನು ಆಳುವರು. ಅರಸನೊಬ್ಬನಲ್ಲ ಮೂವರು ಬಾಳನ್ನು ಆಳುವರು. ನರ ಕರುಮ ದೈವಗಳು ತೊಡಕುವುದಕ್ಕೆ ಸಹಜ. ನರ ಕರುಮ ದೈವಗಳು ತೊಡಕುವುದಕ್ಕೆ ಸಹಜ. ಗುರಿ ಇಡದ ಮೊದಲು ಕೊನೆ ಇರದ, ಗುರಿ ಇಡದ ಮೊದಲು ಕೊನೆ ಇರದ ದರಬಾರಿನಲ್ಲಿ ಸರಿಯೇನೋ ತಪ್ಪೇನೋ, ಸರಿಯೇನೋ ತಪ್ಪೇನೋ ಮಂಕುತಿಮ್ಮ. ಪ್ರಿಯರೇ, ಮಾನ್ಯ ಡಿ ವಿ ಜಿಯವರು ಈ ಕಗ್ಗದ ಮೂಲಕ ನಮ್ಮ ನಿಮ್ಮೆಲ್ಲರ ಜೀವನಕ್ಕೆ ಅಥವಾ ಬದುಕನ್ನು ಆಳಲು ಒಬ್ಬ ರಾಜನಲ್ಲ ಅಂತ ಹೇಳ್ತಾರೆ. ಇದನ್ನು ನಡೆಸಲು ಒಟ್ಟು 3 ಮಂದಿ ಇದ್ದಾರಂತೆ. ಅದು ಯಾರ್ಯಾರಿರ್ಬೋದು ಅಂದರೆ, ಒಬ್ಬ ನರ. ನರ ಅಂದರೆ ಮನುಷ್ಯ. ಈ ಇಳೆಯಲ್ಲಿ ಪ್ರಕೃತಿಯೊಂದಿಗೆ ಸಹಸ್ರಾರು ಜೀವಿಗಳ ನಡುವೆ ಇರುವ ಅತ್ಯಂತ ಬುದ್ಧಿವಂತ ಪ್ರಾಣಿ ಅಂದರೆ ಅದು ಮನುಷ್ಯ. ಜ್ಞಾನಿ ಅವನು, ಅರಿವನ್ನು ಹೊಂದಿರುವವನು. ಹಾಗಾಗಿ ಅವನನ್ನು ಮಾನವ, ಮನುಜ ಅಂತ ಕರೀತಾರೆ. ಎರಡನೇದ್ದು ಪೂರ್ವನಿರ್ಧರಿತವಾದಂಥ ನಾವು ಅನುಸರಿಸುತ್ತಿರುವ ಕರ್ಮಗಳು. ಮೂರನೆಯದ್ದು ಜಗತ್ತಿಗೆ ಮೂಲ ಚೈತನ್ಯ ಶಕ್ತಿಯಾಗಿರುವ ನಾವೆಲ್ಲರೂ ನಂಬಿರುವ ದೈವ. ಆದರೆ ನಮಗಿಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗತ್ತೆ. ಈ ಜಗತ್ತಿನ ಸೃಷ್ಟಿಗೆ ಭಗವಂತನೇ ಕಾರಣ ಅಲ್ವೇ ಅಂತ ಆದ ಮೇಲೆ ಇವರುಗಳ ಆಳ್ವಿಕೆಗೆ ತೊಂದರೆ ಉಂಟಾಗುವುದು ಹೇಗೆ, ಎಲ್ಲಿ, ಏನು, ಈ ಇತ್ಯಾದಿ ಪ್ರಶ್ನೆಗಳು ನಮ್ಮನ್ನು ಕಾಡುತ್ತೆ. ಆದರೆ ಇದಕ್ಕೆ ಉತ್ತರವನ್ನು ಶೋಧಿಸಲು ಹೊರಟರೆ ಮನುಷ್ಯ ಪ್ರಕೃತಿಯೊಂದಿಗೆ ಬದುಕುವಾಗ ತನ್ನ ಆಲೋಚನಾ ಕ್ರಮಗಳನ್ನು ವಿಸ್ತರಿಸಿಕೊಂಡು ಹಾಗೆಯೇ ಬದುಕ್ತಾ ಇದ್ದಾನೆ. ಕರ್ಮಗಳು ಎಲ್ಲವನ್ನ ನಿರ್ದೇಶಿಸುತ್ತವೆ. ಆದರೆ ಎಷ್ಟೋ ಬಾರಿ ನಾವು ಎಣಿಸಿದ ಪ್ರಕಾರ ಕೆಲಸಗಳು ಆಗುವುದೇ ಇಲ್ಲ. ನಾವು ಹೇಳ್ತೇವೆ ಎಲ್ಲ ಕೆಲಸ ಹಾಳಾಯಿತು ಅಂತ. ಇದಕ್ಕೆ ತಾಜಾ ಉದಾಹರಣೆ ಅಂದರೆ, ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲರೂ ಅನುಭವಿಸುತ್ತಿರುವಂಥ ಮನುಕುಲಕ್ಕೆ, ಇಡೀ ಜಗತ್ತಿಗೆ ಬಂದಿರುವಂಥ ಅಪಾಯಕಾರಿಯಾದಂಥ ಒಂದು ಸನ್ನಿವೇಶ. ಯಾರೂ ಕೂಡ ಕನಸು ಮನಸ್ಸಿನಲ್ಲೂ ಊಹಿಸದ ಅನುಭವ ನಮಗೆಲ್ಲ ಒಂದು ದೊಡ್ಡ ಪಾಠವನ್ನೇ ಕಲಿಸಿತು. ಅದುವೇ ಕೊರೋನಾ ಎನ್ನುವಂಥ ಸೋಂಕು. ಆದರೆ ಇಲ್ಲಿ ಯಾರು ಎಷ್ಟು ಕಲಿತರು, ಏನನ್ನ ಕಲಿತರು ಎನ್ನುವುದು ಯಕ್ಷ ಪ್ರಶ್ನೆ. ನಮ್ಮ ಹುಟ್ಟು, ಬೆಳವಣಿಗೆ, ಅಂತ್ಯ ಎಲ್ಲವೂ ನಿಗೂಢವಾಗಿ ಕಾಣ್ತದೆ. ಇದಕ್ಕೆ ನಾವು ಕಾರಣವನ್ನು ಹುಡುಕ ಹೊರಟರೆ ನಮಗೆ ಅರ್ಥ ಆಗುವುದೇ ಇಲ್ಲ. ಬಹಳ ಕ್ಲಿಷ್ಟ ಅದು. ನಮ್ಮ ಬುದ್ಧಿಶಕ್ತಿಗಿಂತ ಮಿಗಿಲಾದ ಅಗೋಚರವಾದಂಥ ಶಕ್ತಿ ಈ ಜಗತ್ತನ್ನು ಆಳ್ತಾ ಇದೆ. ಹಾಗಾಗಿಯೇ ನಮ್ಮೆಲ್ಲರ ಕಾರ್ಯಗಳು ಕೆಡುತ್ತದೆ ಎನ್ನುವುದನ್ನು ಡಿ ವಿ ಜಿಯವರು ತೊಡಕು ಅದಕ್ಕೆ ಸಹಜ ಎನ್ನುವುದನ್ನು ಸೂಕ್ಷ್ಮವಾಗಿ ಈ ಕಗ್ಗದಲ್ಲಿ ಹೇಳಿರುವುದನ್ನು ನಾವು ಗಮನಿಸ್ಬೋದು. ಯಾವುದೇ ಒಂದು ಕಾರ್ಯವನ್ನು ಸಂಪೂರ್ಣವಾಗಿ, ಪರಿಪೂರ್ಣವಾಗಿ ನಿರ್ವಹಿಸುವಲ್ಲಿ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಇರ್ತದೆ. ಓರ್ವ ವ್ಯಕ್ತಿಯ ಹಿಡಿತ ಇರ್ತದೆ. ಆ ಹಿಡಿತ ಇದ್ದಾಗ ಮಾತ್ರ ಅದು ಸರಿಯಾಗಿ, ಸಲೀಸಾಗಿ ಗುರಿ ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ. ಹಲವರು ಆ ಕೆಲಸಕ್ಕೆ ಮೂಗು ತೂರಿಸಿದರೆ ಆ ಕೆಲಸ ಹಾಳಾಗ್ತದೆ, ಯಶಸ್ಸನ್ನು ಕಾಣೋದಿಲ್ಲ. ಹಾಗಾಗಿಯೇ ಅಲ್ಲಿ ತೊಡಕು ಉಂಟಾಗ್ತದೆ. ಅಂದರೆ ನಮ್ಮ ಬದುಕಿನಲ್ಲಿ ಯಾವುದೇ ಗುರಿ ಇರದ, ಆರಂಭವಿರದ, ಆರಂಭ ಅಂದರೆ ಪೂರ್ವ ಹಾಗೂ ಅಂತ್ಯ, ಈ ಅಧಿಕಾರ ನಡೆಸುವಿಕೆಯಲ್ಲಿ ಯಾವುದು ಸರಿ, ಯಾವುದು ತಪ್ಪು ಎಂಬ ಪ್ರಶ್ನೆಗಳು ನಮ್ಮನ್ನು ಕಾಡುವುದು ಸಹಜ. ನಾವು ಹುಟ್ಟಿದ ಕಾರಣಕ್ಕಾಗಿಯೇ ಬಾಳಲೇಬೇಕು, ಬೇರೆ ದಾರಿಯೇ ಇಲ್ಲ. ಬದುಕನ್ನು ಗೆಲ್ಲಲೇಬೇಕು. ಈ ದಿನಗಳಲ್ಲೇ ನಾವು ಕಲಿತ ಪಾಠದಿಂದ, ಅನುಭವದಿಂದ, ಬುದ್ಧಿವಂತಿಕೆಯಿಂದ ನಾವು ಸಂಧಾನವನ್ನು ಮಾಡಿಕೊಂಡು ದೇವರನ್ನು ನಂಬಿ ಕರ್ಮವನ್ನು ಮಾಡಿ ಮೂವರು ಏಕಮುಖವಾಗಿ, ಮೂವರು ಅಂದರೆ ನರ, ಕರ್ಮ ಮತ್ತು ದೈವ, ಈ ಮೂವರು ಏಕಮುಖವಾಗಿ ಏಕಪಥದಲ್ಲಿ ಸಂಚರಿಸಿದರೆ ಖಂಡಿತವಾಗಿಯೂ ಕೂಡ ನಾವು ಗುರಿಯನ್ನು ಮುಟ್ಟಬಹುದು, ಯಶಸ್ಸನ್ನು ಕಾಣಬಹುದು. ಹಾಗಾಗಿಯೇ ನಾವೆಲ್ಲರೂ ಯಾಕೆ ಪ್ರಯತ್ನಿಸಬಾರದು? ಬನ್ನಿ, ಜೊತೆಗೂಡಿ ಸಾಗೋಣ. ಡಿ ವಿ ಜಿಯವರ ಅನುಭವದ ಸಾರವನ್ನು ಪ್ರಯತ್ನಿಸೋಣ. ನಮಸ್ಕಾರ. ನಾಳೆ ಇನ್ನೊಂದು ಕಗ್ಗದೊಂದಿಗೆ ಭೇಟಿಯಾಗುತ್ತೇನೆ. ಅಲ್ಲಿಯ ತನಕ ಶುಭ ದಿನ.